ಮಂಗಳೂರಿನಲ್ಲಿ ಒಂದು ತ್ರಿಕೋನ ಪ್ರೇಮ ಪ್ರಕರಣ ಸಿನಿಮೀಯ ರೀತಿಯಲ್ಲಿ ಅಂತ್ಯಗೊಂಡಿದೆ. ಓರ್ವ ಯುವಕ ಇಬ್ಬರು ಯುವತಿಯರನ್ನ ಪ್ರೀತಿಸಿದ್ದ. ಆದರೆ ಇತ್ಯರ್ಥದ ದಿನ ಓರ್ವ ಪ್ರೇಮಿ ಸಮುದ್ರಕ್ಕೆ ಹಾರಿದ್ದಾಳೆ. ಆಕೆಯನ್ನ ಬದುಕಿಸಲು ಹೋದಂತಹ ಪ್ರೇಮಿ ಸಾವನ್ನಪ್ಪಿದ್ದಾನೆ. ಏನಿದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತೀರಾ? ನೀವೇ ನೋಡಿ. ಈತನ ಹೆಸರು ಲಾಯ್ಡ್ ಡಿಸೋಜಾ. ವಯಸ್ಸು 28 ವರ್ಷ. ಮಂಗಳೂರು ಹೊರವಲಯದ ರಾಣಿಪುರ ಬಳಿಯ ಉಳಿಯ ನಿವಾಸಿ. ವಿದೇಶದಲ್ಲಿ ಕೆಲಸದಲ್ಲಿದ್ದ ಈತ ಕಳೆದ 1 ವರ್ಷದಿಂದ ಇಲ್ಲೇ ವಾಸವಾಗಿದ್ದ. ಈತ ಪನ್ನೀರ್ ನಿವಾಸಿ ಅಶ್ವಿತಾ ಫೆರಾವೋ ಎಂಬಾಕೆಯನ್ನ ಕಳೆದ 6 ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದ. ಲಾಯ್ಡ್ ಡಿಸೋಜಾ ಅಶ್ವಿತಾ ಜೊತೆ ಪ್ರೀತಿಯಲ್ಲಿ ಇರುವಾಗಲೇ ಮಂಗಳೂರಿನ ಚೆಂಬುಗುಡ್ಡೆ ನಿವಾಸಿ ಡಾಕ್ಲಿನ್ ವೇಗಸ್ ಎಂಬಾಕೆಯನ್ನ ಕೂಡ ಪ್ರೀತಿ ಮಾಡಲು ಆರಂಭಿಸಿದ್ದಾನೆ. ಇಬ್ಬರು ಹುಡುಗಿಯರಿಗೆ ಗೊತ್ತಿಲ್ಲದ ಹಾಗೆ ತ್ರಿಕೋನ ಪ್ರೇಮದಾಟವನ್ನ ಆರಂಭಿಸಿದ್ದಾನೆ. ಈ ವಿಚಾರ ಇತ್ತೀಚೆಗೆ ಇಬ್ಬರು ಹುಡುಗಿಯರಿಗೂ ಗೊತ್ತಾಗಿತ್ತು. ಇದು ಗೊತ್ತಾಗಿ ಅಶ್ವಿತಾ ತುಂಬಾ ಗಲಾಟೆಯನ್ನೂ ಮಾಡಿದ್ಲು. ಈ ಪ್ರಕರಣವನ್ನ ಇತ್ಯರ್ಥ ಮಾಡುವ ಸಲುವಾಗಿ ಮೊನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಇಬ್ಬರು ಹುಡುಗಿಯರನ್ನ ಮಂಗಳೂರು ಹೊರವಲಯದ ಸೋಮೇಶ್ವರ ಬೀಚ್ ಬಳಿ ಕರೆಸಿದ್ದಾನೆ. ಅಲ್ಲಿ ಮಾತುಕತೆಯನ್ನ ಆರಂಭಿಸಿದ್ದಾನೆ. ನನಗೆ ಇಬ್ಬರೂ ಕೂಡ ಬೇಕು, ಇಬ್ಬರನ್ನ ಸಂಭಾಳಿಸಿಕೊಂಡು ಹೋಗ್ತೇನೆ ಅಂತ ತನ್ನ ಪ್ರೇಯಸಿರಿಗೆ ಈತ ಹೇಳಿದ್ದಾನೆ. ಆದ್ರೆ ಇದನ್ನ ಒಪ್ಪದ ಇಬ್ಬರು ಈತನೊಂದಿಗೆ ಜಗಳವಾಡ್ತಾರೆ. ಇನ್ನು ಇದರಿಂದ ಬೇಸತ್ತು ಅಶ್ವಿತಾ ಫೆರಾವೋ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆಗೆ ಯತ್ನಿಸ್ತಾಳೆ. ಆಕೆಯನ್ನ ತಡೆಯಲು ಲಾಯ್ಡ್ ಕೂಡ ಸಮುದ್ರಕ್ಕೆ ಹಾರಿದ್ದಾನೆ. ಉತ್ತಮ ಈಜುಪಟುವಾಗಿದ್ದ ಲಾಯ್ಡ್ ಅಶ್ವಿತಾಳನ್ನ ಹಿಂಭಾಗಕ್ಕೆ ಎಳೆದು ರಕ್ಷಿಸಲು ಯತ್ನಿಸಿದ್ದಾನೆ. ಅಷ್ಟರಲ್ಲೇ ಸ್ಥಳೀಯರು ಬಂದು ಆಕೆಯನ್ನು ರಕ್ಷಿಸಿದ್ದಾರೆ. ಲಾಯ್ಡ್ ಡಿಸೋಜನನ್ನ ಕೂಡ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಯತ್ನಿಸಿದ್ರೂ ಕೂಡ ಆತ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಅವರಿಗೆ ಸ್ಪಷ್ಟ ವಿಷಯ ಏನಂತ ಗೊತ್ತಿಲ್ಲ, ಆದರೆ ಯುವಕರಿಗೆ ಸ್ವಲ್ಪ ಗೊತ್ತಿತ್ತು ಅವ್ರು ಲವ್ ಉಂಟಂತಂದು. ಅವರು ಯುವಕರಿಗೆ ಅವರ ಫ್ರೆಂಡ್ಶಿಪ್ನಲ್ಲಿ ಹೇಳ್ತಿದ್ದರು ಇತ್ತಂತ ಲವ್. ಮತ್ತು ಸ್ಪಾಟಲ್ಲಿ ಯಾರು ಇರಲಿಲ್ಲಲ್ಲ, ಯುವಕರಿಗೆ ವಿಷಯ ಗೊತ್ತಿಲ್ಲ, ಎಕ್ಸಾಕ್ಟ್ ವಿಷಯ ಅವರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಈಗ ತನಿಖೆಯಿಂದ ವಿಷಯ ಬರಬೇಕು, ಬರಬಹುದು. ಮತ್ತು ಹೌದು, ಅದು ಸಹ ಅಲ್ಲಿ ಚರ್ಚೆ ಆಗ್ತಿತ್ತು. ನಮಗೆ ಎಕ್ಸಾಕ್ಟ್ ಏನಂತ ಗೊತ್ತಿಲ್ಲ, 2 ಹುಡುಗರಿದ್ದ ಚರ್ಚೆ ಆಗ್ತಿತ್ತು. ಅವರು ಸಹ ಹಾಸ್ಪಿಟಲ್ ಬಂದಿದ್ದಾರಂತೆ. ಸ್ಪಾಟಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ನಂತರ ವಿಷಯ ಸಿಕ್ಕಿದ್ದೇನೆ. ನಾನು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ದೇನೆ. ಅದಕ್ಕೆ ತುಂಬ ಇವರು ನಮ್ಮ ಅಲ್ಪಸಂಖ್ಯಾತ ವಾಲಂಟಿಯರ್ಸ್ ತುಂಬ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅಲ್ಲಿ ಹಾಸ್ಪಿಟಲಲ್ಲಿ ಏನಾಗಬೇಕು ಏನು ಮಾಡಬೇಕು ಎಲ್ಲ ಅವರು ಮಾತಾಡಿ ಮತ್ತು ಪೋಸ್ಟ್ ಮಾಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ರಾಣಿಪುರದ ನಮ್ಮ ಉಲಿಯ ಬಾಯ್ಸ್ ಯುವಕರು ಎಲ್ಲ ಸಪೋರ್ಟ್ ಕೊಟ್ಟು ಅವರ ಮನೆಯವರಿಗೆ ಮತ್ತು ಅವರ ಸಂಬಂಧಿಗೆ ಎಲ್ಲ ಸಪೋರ್ಟ್, ಅವರಿಗೆಲ್ಲ ಸಾಂತ್ವನ ಹೇಳಿ ಎಲ್ಲ ಮರಣದ ವ್ಯವಸ್ಥೆ ಎಲ್ಲ ಅವರು ಮಾಡಿದ್ದಾರೆ. ಇವತ್ತು ರಾಣಿಪುರ ಚರ್ಚಲ್ಲಿ ಅವರ ಮರಣ 3:30 ಗಂಟೆಗೆ ಚರ್ಚೆ ನಡೀತಾ ಉಂಟು. ನಿನ್ನೆ ಮರಣೋತ್ತರ ಪರೀಕ್ಷೆ ಮುಗಿಸಿ ಲಾಯ್ಡ್ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಉಳಿಯ ಫ್ರೆಂಡ್ಸ್ ತಂಡ ಈ ಅಂತ್ಯಕ್ರಿಯೆ ಮಾಡಲು ನೆರವಾಗಿದ್ರು. ಇನ್ನು ಅಶ್ವಿತಾಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸದ್ಯ ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇಬ್ಬರು ಹುಡುಗಿಯರ ಜೊತೆ ಪ್ರೇಮದಲ್ಲಿ ತೊಡಗಿದ್ದ ಪ್ರೇಮಿ ತನ್ನ ಓರ್ವ ಪ್ರೇಮಿಯನ್ನ ಕಾಪಾಡಲು ಹೋಗಿ ತನ್ನ ಜೀವವನ್ನ ಕೊಟ್ಟಿದ್ದಾನೆ. ಇಷ್ಟೊಂದು ಪ್ರೀತಿ ಇದ್ದು ಮತ್ತೊಬ್ಬಳ ಪ್ರೀತಿಯನ್ನ ಮನಸ್ಸಿಗೆ ಹಚ್ಚಿಕೊಂಡ ತಪ್ಪಿಗೆ ಈ ಲೋಕ ಮತ್ತು ಪ್ರೇಮ ಲೋಕವನ್ನೇ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದ್ದು ನಿಜಕ್ಕೂ ದುರಂತ. ನಮಕುಳ್ಳ ನ್ಯೂಸ್ 24/7 ಉಳ್ಳಾಲ.